ಪ್ರವಾಸೋದ್ಯಮ ಕೂಡ ದೇಶಗಳ ಆದಾಯದ ಒಂದು ಮೂಲ. ಕಳೆದೊಂದು ದಶಕದಲ್ಲಿ ಚೀನಾ ಏರುಗತಿಯಲ್ಲಿ ಸಾಗಿದೆ, ಯುಎಸ್ಎ ಉಳಿಸಿಕೊಂಡಿದೆ. ಇಂಡೋನೇಷಿಯಾದಂತಹ ದೇಶಗಳಲ್ಲಿ ದರ ಕಡಿಮೆ ಇರುವುದರಿಂದ ಪ್ರವಾಸಿಗರು ಹೆಚ್ಚು ಬಂದರೂ ಕೂಡ ಪ್ರವಾಸೋದ್ಯಮದ ಆದಾಯ ಮಿತಿಯಲ್ಲಿ ಇರುತ್ತದೆ. ಭಾರತವು ವಿಸ್ತಾರವಾದ ದೇಶವಾದರೂ ಜಾಗತಿಕವಾಗಿ ಪ್ರವಾಸೋದ್ಯಮದ ಆದಾಯದಲ್ಲಿ 8ನೆಯ ಸ್ಥಾನದಲ್ಲಿ ಇದೆ. ಲೋಕದ 10 ಅತಿ ಹೆಚ್ಚು ಪ್ರವಾಸೋದ್ಯಮದ ಆದಾಯ ಬರುವ ದೇಶಗಳು ಮುಂದಿನಂತಿದೆ. ಯುಎಸ್ಎ $2,360 ಬಿಲಿಯನ್, ಚೀನಾ $1,300 ಬಿಲಿಯನ್, ಜಪಾನ್ $297 ಬಿಲಿಯನ್, ಬ್ರಿಟನ್ $295 ಬಿಲಿಯನ್, ಫ್ರಾನ್ಸ್ $265 ಬಿಲಿಯನ್, ಮೆಕ್ಸಿಕೋ $260 ಬಿಲಿಯನ್, ಭಾರತ $232 ಬಿಲಿಯನ್, ಇಟಲಿ $231 ಬಿಲಿಯನ್, ಸ್ಪೇನ್ $228 ಬಿಲಿಯನ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.